ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿದ್ದರೂ ಕೂಡ ಅನಗತ್ಯವಾಗಿ ಅಂಗಡಿಗಳನ್ನು ತೆರೆದಿಟ್ಟು ನಿಯಮ ಉಲ್ಲಂಘಿಸಿದ ಅಂಗಡಿ ಮಾಲಕರಿಗೆ ಮಂಗಳೂರು ನಗರ ಪಾಲಿಕೆಯ ಕಂದಾಯ ಅಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ರೋಸ್ಟೋರ್, ಕೊಟ್ಟಾರ, ಕೋಳೂರು, ಕಾವೂರು ಏರಿಯಾಡಿಯಲ್ಲಿ ಇಂದು ಬೆಳಗ್ಗೆ ಕಾರ್ಯಾಚರಣೆ ನಡೆಸಿದ್ದಾರೆ. 2 ದಿನಗಳ ಕಾಲ ವಾರಾಂತ್ಯದ ಕರ್ಫ್ಯೂವನ್ನು ಜಾರಿಗೊಳಿಸಲಾಗಿದೆ. ಕೆಲವು ಅಂಗಡಿಗಳು ವಿನಾಕಾರಣ ತೆರೆದಿದ್ರು. ಇನ್ನು ಕೆಲವು ಕಡೆಗಳಲ್ಲಿ ಮಾಸ್ಕ್ ಹಾಕದವರಿಗೂ ಪಾಲಿಕೆ ಅಧಿಕಾರಿಗಳು ಎಚ್ಚರಿಕೆ ನೀಡಿ ದಂಡ ವಿಧಿಸಿದ್ದಾರೆ. ಪಾನ್ಬೇಡ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಿಸಿದ್ದಾರೆ. ಕಟ್ಟಿ 100 ರೂಪಾಯಿ ಇವತ್ತೇ ಗ್ಲೌಸ್ ತಗೊಳ್ತಿರ್ತದೆ ನಿಮಗೆ. ನಿನ್ನೆ ಎಲ್ಲ ಗ್ಲೌಸ್ ಇರಲಿಲ್ವಾ? ಗ್ಲೌಸ್ ತಗೊಂಡು ಪಕ್ಕದಲ್ಲಿ ಫೈನ್